ಒಂದ್ ಸ್ವಲ್ಪ ಜೋರ್ ಮಾಡಿದ್ರು ಎದ್ರಿಕೊಂಡ್ಬಿಡ್ತಾರೆ ಅಂತ ನಿನ್ನೆ ನನ್ನ ಮೇಲೆ ಬಸ್ ಹೊಡೆಯಕ್ಕೆ ಬಂದಿದ್ದಾನೆ ಸರ್. ಅವನು ಡ್ರೈವರ್ ಹೆಸರು ಗೊತ್ತಿಲ್ಲ ಸರ್, ಕಳ್ಸ ಅಂತಾರೆ ಸರ್. ಏನ್ ಕೋಚ್ ನಾನು ಮಾತಾಡಿದ್ದೆ ಸರ್. ಇನ್ನೊಂದಿನ ತುಂಬಾ ಖಾಲಿ ಇದೆ, ಜಾಗ ಬಿಟ್ಟು ನಿಂತಿದೀವಿ. ಹೊಡಿಯಕ್ಕೆ ಬಂದ ಸರ್, ನಾನು ಎದ್ದೆ. ಯಾಕೆ ಹೊಡಿಕೆ, ದನ ಕಾಯ ಕಾಲೇಜ್ ಹೋಗ್ತೀಯ ಅಂತಾರೆ. ನಮ್ಮಪ್ಪ ದನ ಕಾಯಕ ಸರ್ ಕಾಲೇಜ್ ಕಳ್ಸೋದು. ತುರುವೇಕೆರೆ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರುವ ಗುಬ್ಬಿ ತಾಲೂಕಿನ ಕಲ್ಲೂರು ಕ್ರಾಸ್ನಲ್ಲಿ ಇಂದು ವಿದ್ಯಾರ್ಥಿಗಳು ಸಾರಿಗೆ ಬಸ್ಗಳನ್ನು ತಡೆದು ಧರಣಿ ನಡೆಸಿದ್ದಾರೆ. ಪ್ರತಿನಿತ್ಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸಂಚರಿಸುವ ಸಾರಿಗೆ ಸಂಸ್ಥೆಯ ವಾಹನಗಳು ಯಾವುದೂ ಸಹ ಸರಿಯಾದ ಸಮಯಕ್ಕೆ ಬಾರದೆ ಹಾಗೂ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಎಷ್ಟೋ ಬಾರಿ ವಿದ್ಯಾರ್ಥಿಗಳು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ, ಸ್ಥಳೀಯ ಪೊಲೀಸರಿಗೆ ಇದರ ಬಗ್ಗೆ ದೂರು ನೀಡಿದ್ದರೂ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ವಿದ್ಯಾರ್ಥಿಗಳಿಗೆ ಕಣ್ಣೊರೆಸುವ ಕೆಲಸ ಮಾಡಿದ್ದಾರೆ. ಇದಲ್ಲದೆ ಸಾರಿಗೆ ವಾಹನಗಳು ಶಾಲೆಗೆ ಹೋಗುವ ಸಮಯದಲ್ಲಿ ಸರಿಯಾಗಿ ವಿದ್ಯಾರ್ಥಿಗಳನ್ನ ವಾಹನದ ಒಳಗೆ ಬಿಡದೆ ಚಾಲಕರು ಮತ್ತು ನಿರ್ವಾಹಕರು ವಿದ್ಯಾರ್ಥಿಗಳ ಮೇಲೆ ದರ್ಪ ತೋರುತ್ತಿದ್ದಾರೆ. ಇದರ ಜೊತೆಗೆ ವಾಹನದ ಒಳಗೆ ಹತ್ತಿದರೂ ನಿರ್ವಾಹಕರು ಬಾಯಿಗೆ ಬಂದ ಹಾಗೆ ಹೆಣ್ಣು ಮಕ್ಕಳೆನ್ನದೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ. ಇನ್ನು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗಂತೂ ತಲೆಯ ಮೇಲೆ ಹೊಡೆಯುವುದು, ಹೀಗೆಲ್ಲ ಮಾಡಿ ಶಾಲಾ ವಿದ್ಯಾರ್ಥಿನಿಯರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂಬುದು ಶಾಲಾ ಮಕ್ಕಳ ಆರೋಪ. ಇನ್ನು ಈ ಸಮಸ್ಯೆಯ ಬಗ್ಗೆ ಸ್ಥಳೀಯ ಶಾಸಕರ ಗಮನಕ್ಕೂ ಬಂದಿದೆ, ಆದರೆ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಶಾಸಕರು ಕೇವಲ 5 ವರ್ಷಕ್ಕೊಮ್ಮೆ ಆಯ್ಕೆಯಾಗುವುದಕ್ಕೆ ನಮ್ಮ ಬಳಿ ಬಂದು ಕೈಮುಗಿದು ಓಟನ್ನು ಗಿಟ್ಟಿಸಿಕೊಂಡು ನಂತರ ಯಾವುದೇ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವುದಿಲ್ಲ. ಕೇವಲ ಕಾಟಾಚಾರದ ಶಾಸಕರಾಗಿ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಹಾಗಾದರೆ ನಾವು ಹಣವನ್ನು ಕೊಟ್ಟು ಬಸ್ ಪಾಸ್ ಮಾಡಿಸಿಕೊಂಡು ಸಾರಿಗೆ ವಾಹನದಲ್ಲಿ ಸಂಚರಿಸಬೇಕಾದರೆ ಏನು ಮಾಡಬೇಕು? ಇನ್ನು ಶಾಲಾ ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗದೆ ವಿದ್ಯಾಭ್ಯಾಸವನ್ನು ಮಾಡದೆ ಮನೆಯಲ್ಲಿ ಕೂರಬೇಕೆ ಎಂಬುದು ವಿದ್ಯಾರ್ಥಿಗಳ ಪ್ರಶ್ನೆಯಾಗಿದೆ. ಇನ್ನು ಈ ಮಾರ್ಗವಾಗಿ ಸುಮಾರು 500ರಿಂದ 600 ವಿದ್ಯಾರ್ಥಿಗಳು ದಿನನಿತ್ಯ ಸಾರಿಗೆ ಸಂಸ್ಥೆಯ ವಾಹನದಲ್ಲೇ ಸಂಚರಿಸಬೇಕು ಎಂದರು. ಸಾರಿಗೆ ವಾಹನಗಳು ಬಾರದೆ ಶಾಲಾ ಕಾಲೇಜುಗಳಿಗೆ ತೆರಳಲು ತುಂಬಾ ತೊಂದರೆಯಾಗಿದೆ ಎಂದು ವಿದ್ಯಾರ್ಥಿನಿಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವರದಿ ಸುರೇಶ್ ಬಾಬು, ತುರುವೇಕೆರೆ. ಸರ್, ನನ್ನ ಹೆಸರು ಉಷಾ ಅಂದ್ಬಿಟ್ಟು ನಾನು PUC ಇಂದನೂ ಓಡಾಡ್ತಿದ್ದೀನಿ. ಇವಾಗ ನಾನು ಡಿಗ್ರಿ ಕಂಪ್ಲೀಟ್ ಆಗಿ ನಾನು ಡಬಲ್ ಡಿಗ್ರಿಗೂ ಹೋಗ್ತಾ ಇದ್ದೀನಿ. ಸೊ 6 ವರ್ಷ ಸಮಸ್ಯೆ, ಇಲ್ಲಿ ಬಸ್ ಇಲ್ಲದೆ ಇರೋದೇ ಸಮಸ್ಯೆ. ಯಾಕೆಂದ್ರೆ ಅಷ್ಟು ವರ್ಷದಿಂದನೂ 506 ಜನ ಸ್ಟೂಡೆಂಟ್ಸ್ ಇದ್ದಾರೆ ಈ ಕಡೆ ರೂಟಿಂದ. ಏನು ಈ ಮಾಯಸಂದ್ರ ಈ ಕಡೆ ರೂಟಿಂದ ಬರ್ತಾರೆ, ಅವ್ರಿಗೆ ಬಸ್ ಇಲ್ಲ. ಬೆಳಗ್ಗೆ 7 ಕಾಲಿಗೆ ಕಲ್ಲೂರಿಂದ ತುಮಕೂರಿಗೆ ಬಸ್ ಇತ್ತು, ಅದು ಬರ್ತಿಲ್ಲ ಬಸ್ಸು. ಆ ಕಲ್ಲೂರಿಂದ ಹುಡುಗರು ಇಲ್ಲಿಗೆ ಬರ್ತಾರೆ. ಸೊ ಅವರಿಗೆ ಎಷ್ಟು ಗಂಟೆ ಬಸ್ ಇಲ್ಲ? 7:45 ಬಸ್ ಬಿಟ್ಟಿದ್ದಾರೆ, ಅದು ಟೈಮಿಗೆ ಸರಿಯಾಗಿ ಬರ್ತಾ ಇಲ್ಲ. 8 ಗಂಟೆ ಬಸ್ ಬಿಟ್ಟಿದ್ದಾರೆ, ಅದು ಬರ್ತಾ ಇಲ್ಲ ಸರಿಯಾಗಿ. ಇವತ್ತು ಏನಾಗಿದೆ, 7:45 ಹೋಗಿರೋ ಬಸ್ಸು 9 ಗಂಟೆವರೆಗೂ ಬಸ್ ಇಲ್ಲ. ಇದೇ ಸಮಸ್ಯೆ ಸರ್. ಸುಮಾರು ಸ್ಟೂಡೆಂಟ್ ಸಮಸ್ಯೆ ಅಲ್ಲ, ಇಲ್ಲಿ ಪ್ಯಾಸೆಂಜರ್ ಸಮಸ್ಯೆ ಕೂಡ. ನಿನ್ನೆ 2 ಹುಡುಗಿರು ಬಿದ್ರು, 2 ಹುಡುಗಿರ ಮೇಲೆ ಹುಡುಗರು ಬಿದ್ರು. ಸೊ ಆ ಹುಡುಗಿಗೆ ಕೈ ಏಟಾಯ್ತು, ಮಂಡಿ ಏಟಾಯ್ತು. ಸೊ ಆಕ್ಷನ್ ನಾವೀಗ ತಗೋಬೇಕಾಗಿತ್ತು, ಅನಿವಾರ್ಯ ಬಂತು. ಹಂಗಾಗಿ ಎಲ್ಲಾ ಸ್ಟೂಡೆಂಟ್ಸು ಸ್ಟ್ರೈಕ್ ಮಾಡ್ತಾ ಇದೀವಿ. ಕ್ರೌಡ್ ಜಾಗ ಇತ್ತು. ನನ್ನ ಹೆಸರು ಶಿಲ್ಪಾ, ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ಈಗ ಬಸ್ಸಲ್ಲಿ ಜಾಗ ಇದ್ರೂ ಕೂಡ ಕಂಡಕ್ಟರ್ ಅಂಕಲ್ ಆಗಲಿ, ಡ್ರೈವರ್ ಅಂಕಲ್ ಆಗಲಿ ಯಾರು ಹತ್ತಿಸ್ಕೊಡಲ್ಲ. ಬಸ್ನ ಸಡನ್ ಆಗಿ ಮೂವ್ ಮಾಡ್ತಾರೆ. ಎಷ್ಟು ಜನ, ನಾನು ಕೂಡ ಬಿದ್ದು ಎದ್ದು ಬಂದಿದ್ದೀನಿ. ಯಾರು ಬರ್ತಾರೆ ಸರ್ ನಮ್ಮನ್ನ ಸಮಸ್ಯೆಗಳಿಗೆಲ್ಲ? ಕಾಲೇಜ್ ಹತ್ರ ಹೋದ್ರೆ ಯಾಕೆ ಲೇಟಾಗಿ ಬಂದಿದ್ದೀರಾ ಸರ್? ಬಸ್ ಇಲ್ಲ ಸರ್. ಎಲ್ಲಕ್ಕೆ ಎಷ್ಟೊಂದು ಜನಕ್ಕೆ ಬಸ್ ಸಿಕ್ಕಿರುತ್ತೆ, ಅವ್ರು ಫಸ್ಟ್ ಹೋಗಿರ್ತಾರೆ, ಅದನ್ನು ಮೆನ್ಷನ್ ಮಾಡಿ ಬೈತಾರೆ ಸರ್. ಅಷ್ಟು ಜನದ ಮುಂದೆ ನಾವು ಅವಮಾನ ಸಹಿಸ್ಕೊಬೇಕು. ಅದು ಅಲ್ಲದೆ ತುಂಬ ಕೆಟ್ಟದಾಗೂ ಬೈತಾರೆ. ಮುಂದೆ ಹೋಗಿ ಹಂಗೆ ಹಿಂಗೆ ಪ್ಯಾಸೆಂಜರ್ ಹಚ್ಚಿಸ್ಕೊಂಡ್ರೆ ಇನ್ನೂ 4-5 ಜನ ಹೋಗ್ತಾರೆ. ಅದು ಬಿಟ್ಬಿಟ್ಟು ಬಸ್ ಮೂವ್ ಆದಾಗ ಇನ್ನು ಮುಂದೆ ಹೋಗಿ ಅಂತ ಅಂತಾರೆ. ದನ ಕಾಯಕ್ಕೆ ಸ್ಕೂಲ್ಗೆ ಹೋಗ್ತೀರಾ, ಏಂತಕ್ಕೆ ಹೋಗ್ತೀರಾ? 1050 ರೂಪಾಯಿ ಕಟ್ ಪಾಸ್ ಮಾಡಿಸ್ಕೊಂಡಿದ್ದೀವಿ. ಯಾರು ಕೂಡ ಪ್ಯಾಸೆಂಜರ್ ಮಾತ್ರ ಬರಲಿ, 50 ಸೀಟ್ ಮೇಲೆ ನಾವು ಹತ್ಸಲ್ಲ ಅಂತಾರೆ. ಅದೇ ಆಗಲಿ, ಏನಾದ್ರು ಫಂಕ್ಷನ್ಸ್ ಇರಲಿ, ಏನಾರು ಇರಲಿ, ಜನ ಏನು ಮಾಡ್ತಾರೆ, ಬನ್ನಿ ಹತ್ಕೊಳ್ಳಿ. ಅವಾಗ ಸರ್ ರೂಲ್ಸ್ ರೆಗ್ಯುಲೇಷನ್ಸ್ ಬರಲ್ವಾ ಸರ್? ಅವಾಗ ಬರೋದೇನು ರೂಲ್ಸ್ ರೆಗ್ಯುಲೇಷನ್ ಬರಲ್ವಾ? ನಾವು ಕೇಳೋದು ಇಷ್ಟೇ ಸರ್. ಹೇಳ್ತಾರೆ, ಬಾಯಿ ಬಂದಂಗೆ ಬೈತಾರೆ ಸರ್.
ಹತ್ತಕ್ಕೂ ಬಿಡಲ್ಲ ಸರ್, ಅಷ್ಟು ಮಾಡ್ತಾರೆ. ಎಷ್ಟು ಜನ ಬ್ಯಾಗ್ ಹರ್ಕೊಂಡಿದೀವಿ ನೋಡಿ ಸರ್, ಯೂನಿಫಾರ್ಮ್ ಕೂಡ ಹರ್ಕೊಂಡು ಹೋಗಿದ್ವಿ ಸರ್. ನಾವು ಬ್ಯಾಗ್ ಹರ್ಕೊಂಡಿದೀವಿ, ಯೂನಿಫಾರ್ಮ್ ಹರ್ಕೊಂಡಿದ್ವಿ. ಅಷ್ಟೊತ್ತಿಗೆ ಎದ್ದು ಬರ್ತೀವಿ ನಾವು ಕಾಲೇಜ್ಗೆ ಹೋಗೋದು 10 ಗಂಟೆಗೆ. 7:30 ಎದ್ದು ಬಂದ್ರೆ ನಾವು ಹೋಗೋದೇ 10-11 ಗಂಟೆ ಕಾಲೇಜ್ ಹೋದ್ರೆ ಅವಮಾನ, ಕಾಲೇಜ್ಗೆ ಹೋದ್ರೆ ಅವಮಾನ, ಕೆಲ್ಸದಲ್ಲಿ ಔತದ ಅವಮಾನ, ಎಲ್ಲ ಪ್ರತಿಯೊಂದು ಅವಮಾನನೂ ಸಹಿಸ್ಕೊಬೇಕು. ಹೋಗ್ತಾರೆ ಅಲ್ಟಿ ಅಂತ ಬೈತಾರೆ. ಎಷ್ಟು ಸರ್ ನಾವು ಫೇಸ್ ಮಾಡ್ಬೇಕು? ನಿನ್ನೆ ಪೊಲೀಸು ಹೇಳೋಗಿದ್ದಾರೆ ನಾನು ಬಸ್ ಬಿಡ್ತೀನಿ ಅಂತ. ನಿನ್ನೆ ಸಂಜೆ ಹೇಳಿರೋ ಮಾತು ಬೆಳಗ್ಗೆ ಜಾರಿಗಿಲ್ಲ ಅಂದ್ಮೇಲೆ ಯಾಕೆ ಬೇಕು ಸರ್ ಡಿಪಾರ್ಟ್ಮೆಂಟ್? ಹೋಗ್ತೀವಿ ನಾವು ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ನಾವು ಪ್ಲೇಸ್ ಅಂತ ಬೈತಾರೆ ನಮಗೆ. ನಾವು ಓದಿರೋದಕ್ಕೆ ನಾವು ಜೀವದಲ್ಲಿ ವರ್ಕ್ ಮಾಡ್ತಿರೋದು, ನಾವು ಓದಿರೋದಕ್ಕೆ ಕೆಲ್ಸಕ್ಕೆ ಹೋಗಕ್ಕೆ ಬಸ್ ಬಿಟ್ಟಾಗ ನಾವು ಕೆಲ್ಸಕ್ಕೆ ಹೋಗೋದು. ನಿನ್ನೆ 8:30 ಬಸ್ ಬಂದಿಲ್ಲ. ಈಗ ಫೋನ್ ಮಾಡಿ ಕೇಳಿದ್ರೆ ಬಸ್ ಆಪ್ರೇಟ್ ಆಗಿದ್ದೇನೆ ಅಂತಾನೆ, ಬಸ್ಸೇ ಬಂದಿಲ್ಲ ಇಲ್ಲಿ. ಆಯ್ತು, ಸಂಜೆ 10ರಿಂದ 4 ಗಂಟೆ ಬಸ್ ಬಿಟ್ಟಿದೆ ತುಮಕೂರಿಂದ ನಾಮಲ್ಲ ರೂಟಿಗೆ. ಇರೋದೇ ಇನ್ನು 5 ಕಾಲು, ಅದು ಬಿಟ್ಟೆ 6 ಗಂಟೆ ಗಾಡಿ. 2 ಬಸ್ ಜನನು ಫುಲ್ ಆಯ್ತದೆ. ಗುಬ್ಬಿ ನಿಂತಿರೋದು ಎಲ್ಲ ಬಸ್ಸಿಗೆ. ಆಯ್ತು, ಒಂದು ಬಸ್ ಇವ್ರು ಏನಾರವ ಒಂದು ಟ್ರಿಪ್ಪಿಗೆ ಕಳಿಸಿದ್ರೆ 50 ಜನ ಮೇಲೆ ಒಬ್ಬನ ಹತ್ಸಲ್ಲ. ಅದೇ ನಮ್ಮದಾದ್ರೆ 80ರಿಂದ 100 ಜನ ತುಂಬಿಸ್ತಾರೆ. ಸೆಕೆಂಡು ಇನ್ನೊಂದೇ, ಅದೇ ಒಂದು ಕುಮಾರಸ್ವಾಮಿ ಫಂಕ್ಷನ್ ಅಲ್ಲಿ 100-500 ಬಸ್ ಕಳಿಸ್ತಾರೆ. ಯಡಿಯೂರಪ್ಪನ ಫಂಕ್ಷನ್ ಅಲ್ಲಿ 1000 ಬಸ್ ಕಳಿಸ್ತಾರೆ. ಇಲ್ಲಿ ಬೇಕಾದ್ರೆ ನಾವು ಸಾಯ್ಲಿ, ಇಲ್ಲಿ ಅವ್ನ ಹಾಳಾಗಿ ಹೋಗ್ಲಿ ಏನಾರ ಆಗ್ಲಿ, ಅವ್ರಿಗೇನೋ ದುಡ್ಡು ಬರ್ಬೇಕಷ್ಟೇ. ಅವ್ರ ಇಲಾಖೆ ತುಂಬಬೇಕು. ನಾಳೆಯಿಂದನೂ ಫುಲ್ ಸ್ಟ್ರೈಕ್, ಯಾವ ಗಾಡಿನೂ ಓಡಾಡಕ್ ಬಿಡಲ್ಲ ಅಷ್ಟೇ. ಬಸ್ಗಳ ಅವಶ್ಯಕತೆ ಇದೆ ಸರ್ ಇಲ್ಲಿ 20 ನಿಮಿಷಕ್ಕೆ ಒಂದು ಬಸ್ ಬಿಟ್ರು ಫುಲ್ ತುಂಬ್ತಾರೆ. ಏನು 100 ಜನ 50 ಜನ ಸ್ಟೂಡೆಂಟ್ಸ್ ಹೋಗಲ್ಲ. 50 ಕಿಲೋಮೀಟರ್ ಓಡಾಡೋದು ಸರ್. ಇಲ್ಲಿ 500-600 ಜನ ಸ್ಟೂಡೆಂಟ್ಸ್ ಹೋಗ್ತಾರೆ. ಯೋಗ್ಯತೆಗೆ ಒಂದೇ ಒಂದು ಶೆಟ್ಲು ಬಿಟ್ಟೈತೆ ಸರ್ ಇಲ್ಲಿಗೆ, ಒಂದೇ ಒಂದು ಶೆಟ್ಲು. ನೆನ್ನೆ ಒಬ್ರು ಕಂಡಕ್ಟರ್ ಒಬ್ಬರು ಯಾವ ಡಿಪೋದಪ್ಪ ಬಸ್ ಅದು? ಡಿಪೋ ಅಂಕಲ್ ಹೋಗಿ 10 ನೀವೇನ್ ಟಿಕೆಟ್ ಇಟ್ಟಿದ್ದೀರಾ ಬರ್ತೀರಾ ಅಂತ ಪ್ಯಾಸೆಂಜರ್ ಎಂಪ್ಲಾಯ್ಸ್ ಸ್ಟೂಡೆಂಟ್ಸ್ ಎಷ್ಟು ಜನ ಇರ್ತಾರೆ, ಎಷ್ಟು ಪಾಸ್ ಫೋನ್ ಕರೆ ಏನಾರು ತಗೊಂಡಿವ್ರಾ? ಏನು ಫೋನು ಮಾಡಿಲ್ಲ ನಿಮ್ಗೆ? ಇಲ್ಲ ಸರ್, ಡಿಪೋದವರು ನೀಟಾಗಿ ರೆಸ್ಪಾನ್ಸ್ ಮಾಡಲ್ಲ. ನಾವು ಕೋಟಿ ಕೊಡೋದ್ರೆ ಗುಬ್ಬಿ ಡಿಪೋಡ ಪ್ರತಿಯೊಂದು ಅದೇನೆ. ಬಸ್ ಹತ್ತಿಸ್ಕೋಬೇಕಾದ್ರೆ ಅಪ್ಪ ಅಮ್ಮನವ್ರಿಗೂ ಮಾತಾಡ್ತಾನೆ ಸರ್. ನಮ್ಗೆ ಸರ್ ಅವನ ಹತ್ರ ಆ ಮಾತು ಕೇಳಕ್ಕೆ ಪಾಸ್ ಮಾಡ್ಕೊಂಡಿರೋದು ಅವ್ರ ಅಪ್ಪನ ಮನೆಗಲ್ಲ. ಅಶ್ವಿನಿ ಸರ್, ಗುಬ್ಬಿ ಕಾಲೇಜ್ ಗಾಡಿ BSc ಸರ್. ಮಾತಾಡ್ತಾರೆ ನ್ಯೂಸ್ ಅವರು ಅಷ್ಟೇ 2 ದಿನ ಆಗ್ತೀರಾ 3 ದಿನ ಆಗ್ತೀರಾ, ಆಮೇಲೆ ಏನು ಆಗಿಲ್ಲ. ನಾವು ಇದುವರೆಗೂ 3ನೇ ಸಲ ಪ್ರೆಸರ್ ಹತ್ರ ಮಾತಾಡ್ತಿರೋದು, ಒಂದೇನು ಆಗಿಲ್ಲ. ನ್ಯೂಸ್ ಅವರು ಅಷ್ಟೇ ಸುದ್ದಿ ಮಾಡ್ತೀವಿ ಅಷ್ಟೇನೆ. ಬಸ್ ಬಿಡ್ರಿ ಅಂದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡಿ ಇವ್ರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಸಮಸ್ಯೆ ಇದ್ರೆ ಮಾತ್ರ ಬರ್ತೀರಾ ಸರ್ ಹಂಗಾರೆ? ಈ ಬಗ್ಗೆ ಯಾರ್ಯಾರಿಗೆ ನೀವು ದೂರು ಕೊಟ್ಟಿದ್ದೀರಾ? ಯಾರ್ಯಾರು ಬಂದಿದ್ದಾರೆ? ತುಮಕೂರು ಡಿಪೋ ಗುಬ್ಬಿ ಡಿಪೋ ಎರಡಕ್ಕೂ ಕೊಟ್ಟಿದ್ದೀವಿ ಸರ್. ಡಿಪೋದಲ್ಲಿ ಹೋಗಿ ಕೇಳಿದ್ರೆ ಸರ್ ಬಸ್ ಯಾವಾಗ ಅಂದ್ರೆ ನೀಟಾಗಿ ರೆಸ್ಪಾನ್ಸ್ ಮಾಡಲ್ಲ, ಬಂದಾಗ ಹತ್ತೋಗಮ್ಮ ಇಷ್ಟ ತನಕ ಎಲ್ಲೋಗಿದ್ದೆ ಅಂತಾನೆ ಸರ್. ಅವ್ನಿಗೆ ರೆಸ್ಪಾನ್ಸ್ ಮಾಡಕ್ ಆಗಿಲ್ಲ ಅಂದ್ರೆ ಸಂಬಳ ಕೊಟ್ಟು ಹಾಕಿದ್ಕೊಂಡವ್ರೆ. ಯಾರವರು? ಗುಬ್ಬಿ ಡಿಪೋದವ್ರ ನೇಮ್ ಎಲ್ಲ ಗೊತ್ತಿಲ್ಲ ಸರ್. ದಿನ ಒಬ್ಬೊಬ್ರು ಕೂತಿರ್ತಾರೆ, ಕೂತಿದ್ದವ್ರನ್ನ ಕೇಳಿದ್ರೆ ಬಂದಾಗ ಹತ್ತು ಅಂತಾರೆ. ಯಾವ ಡಿಪೋ ಅಂತ ಕರೆಕ್ಟ್ ಆಗಿ ಹೇಳಕ್ ಗುಬ್ಬಿ ಡಿಪೋದವರು ಸರ್, ಗುಬ್ಬಿ ಡಿಪೋದವರು. ನಾನೇನೆ 2 ಅವರಿಂದ ಸ್ಟ್ರೈಕ್ ಮಾಡಿದ್ರು, ಒಂದೇ ಒಂದು ಶೆಟ್ಲು ಬಿಡೋ ಯೋಗ್ಯತೆಯಿಂದ ಡಿಪೋ ಇಟ್ಕೊಂಡು ಗೆಲ್ಸ್ಕೊಂತಾರೆ ಸರ್. ರಾಜಕಾರಣಿಗಳು ನಿಮ್ಗೆ ಏನಂತಾರೆ? ರಾಜಕಾರಣಿಗಳು ರಾಜಕಾರಣಿಗಳು ಬರೋದು 5 ವರ್ಷಕ್ಕೊಂದ್ಸಲ ಓಟ್ ಹಾಕಿ ಅಂತ ಅವ್ರ ಕೈ ಹಿಡಿತಾರೆ, ಕಾಲು ಬೀಳ್ತಾರೆ, ಆಮೇಲೆ ಒಂದ್ಮೇಲೆ ಕೈ ತರ್ಸ್ಕೊಂಡು ಹೋಗ್ತಾರೆ ಸರ್. ನೋಡಲ್ಲ ಆಮೇಲೆ ನಮಗೆ ಸ್ಟ್ರೈಕ್ ಮಾಡಿದ್ಮೇಲೆ 1 ದಿನ ಬಿಡ್ತಾರೆ, 2 ದಿನ ಬಿಡ್ತಾರೆ, 1 ವಾರ ಬಿಡ್ತಾರೆ. ಮುಂದೆ ನಾವು 1 ವಾರ ಆದ್ಮೇಲೆ ಕಾಲೇಜ್ಗೆ ಹೋಗಲ್ಲ ಸರ್. ನಮಗೆ ಒಂದು ಪರ್ಮನೆಂಟ್ ಇವತ್ತು MLA ನಮಗೆ ಸಿಕ್ಕಿಲ್ಲ. ಅದೇ ಓಟ್ಗಾದ್ರೆ ಬನ್ನಿ ಸರ್, ಓಟ್ ಹಾಕಿ ಕೇಳಿದ್ರೆ ದುಡ್ಡು ಕೊಟ್ಟಿರೋ ಓಟ್ ಹಾಕೊಳ್ರಿ ಅಂತ ಹೇಳ್ತಾರೆ ಸರ್. ನಮ್ಮ ಸಮಸ್ಯೆ ಯಾರು ಬಗೆಹರಿಸ್ತಾರೆ ಸರ್? ಗುಬ್ಬಿ MLA ಅವ್ರಿಗೆ ಮಾಡಿದ್ರೆ ಇಲ್ಲ ಪೊಲೀಸ್ ಬಂದ್ರು ಸರ್. ನಾವು 4 ಗಂಟೆಯಿಂದ ಸಂಜೆ 7:30 ಶೆಟ್ಲಿಗೆ ಬಂದಿದ್ದೀವಿ. 7:30 ಅವ್ರಿಗೂ ಸ್ಟ್ರೈಕ್ ಮಾಡಿದ್ರು. ಮಕ್ಕಳ ನೀವು ಹೋಗೋವರೆಗೂ ನಾವು ಹೋಗಲ್ಲ ಅಂದವ್ರು.
ಅವರು ನಮ್ಮ ಬಸ್ ಹತ್ತೋದು ಮುಂಚೆನೆ ಗಾಡಿ ಹತ್ಕೊಂಡು ಹೋಗಿದ್ದಾರೆ ಸರ್. ಪ್ರತಿಯೊಂದು ಪೊಲೀಸ್ ಅಬ್ಸರ್ವ್ ಮಾಡಿದ್ದೀವಿ. ಪೊಲೀಸರು ಏನೋ ಸ್ಟೂಡೆಂಟ್ಗಳು ಹೆಂಗಿದ್ರು ಒಂದ್ ಸ್ವಲ್ಪ ಜೋರ್ ಮಾಡಿದ್ರು ಎದ್ರಿಕೊಂಡ್ಬಿಡ್ತಾರೆ ಅಂತ ನಿನ್ನೆ ನನ್ನ ಮೇಲೆ ಬಸ್ ಹೊಡೆಯಕ್ಕೆ ಬಂದಿದ್ದಾನೆ ಸರ್. ಅವನು ಡ್ರೈವರ್ ಹೆಸರು ಗೊತ್ತಿಲ್ಲ ಸರ್. ಕಳ್ಸ ಅಣ್ಣ ಅಂತಾರೆ ಸರ್. ಏನ್ ಕೋಚಿನಲ್ಲಿ ಮಾತಾಡಿದೆ ಸರ್. ಇನ್ನೊಂದಿನ ತುಂಬಾ ಖಾಲಿ ಇದೆ, ಜಾಗ ಬಿಟ್ಟು ನಿಂತಿದೀವಿ. ಹೊಡಿಯಕ್ಕೆ ಬಂದ ಸರ್. ನಾನು ಎದ್ದೆ, ಯಾಕೋ ಹೊಡಿಕೆ ದನ ಕಾಯ ಕಾಲೇಜ್ ಹೋಗ್ತೀಯ ಅಂತಾರೆ. ನಮ್ಮ ಅಪ್ಪ ದನ ಕಾಯಕ ಸರ್ ಕಾಲೇಜ್ ಕಳ್ಸೋದು. ಹಂಗಾರೆ ಅವ್ರ ಮಕ್ಳು ದನ ಕಾಯಕ್ ಹೋಗ್ತಾರೆ, ಬೇರೆ ಎಲ್ಲಾರು ಗೆಲ್ಸ್ ಕೇಳಕ್ ಹೋಗ್ತಾರ ಸರ್. ನಮ್ಮ ಅಪ್ಪ ಏತಕ್ ಸರ್ ಕಳಿಸ್ತಾರೆ, ಅವರು ಕನ್ಸಿಟ್ಕೊಂಡು ಕಳಿಸ್ತಾರೆ ಅಲ್ವಾ ಸರ್. ಏತಕ್ ಸರ್ ಮಕ್ಕಳ ಮೇಲೆ ಬೈಬೇಕು. ಅವ್ರು ಮಾತ್ರ ಹೇಳ್ತಾರೆ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿ ಅಂತ. ಅವ್ರ ಯಾಕೆ ಸರ್ ರೂಲ್ಸ್ ರೆಗ್ಯುಲೇಷನ್? ಅಂದ್ರೆ ಅವ್ರ ಸಂಸ್ಥೆಗೆ ರೂಲ್ಸ್ ರೆಗ್ಯುಲೇಷನ್ ಇಲ್ವಾ ಸರ್? ಪೊಲೀಸ್ ಹೊಲ್ಸಾಗಿ ಬೈತಾರೆ, ಕೇಳಿದ್ರೆ ನಿಂದೆ ತಪ್ಪು ಅಂತಾರೆ. ಯಾರು ನಿಂತ್ಕೊಳ್ಳಂಗಿಲ್ಲ ಕುತ್ಕೊಳ್ಳಂಗಿಲ್ಲ ಅಂತಾರೆ. ಇದು ಹಳ್ಳಿ ಸರ್, ಸಿಟಿ ಅಲ್ಲ. ಸಿಟಿ ಬಸ್ ಆದ್ರೆ ಬಿಡು ಹೋಗ್ಲಿ, ಇಲ್ಲಾನೆ ಹೋಗೋದು. ಕೇಳಿ ಸರ್, ಎಷ್ಟು ಕಿಲೋಮೀಟರ್ ದೂರದಿಂದ ಬರ್ತಾರೆ. ವಿದ್ಯೋದಯ ತುಮಕೂರು ಕಾಲೇಜಲ್ಲಿ ಕಾನೂನು ಪದವಿ ಪಡೆದಿದ್ದೀನಿ ಸರ್. ತುಮಕೂರು ಡಿಪಾರ್ಟ್ಮೆಂಟ್ ಡಿ ಸರ್ ಬಸ್ ಕೇಳಿದ್ರೆ ಬರುತ್ತೀರಪ್ಪ, 5 ಗಂಟೆ ಬಸ್ ಬಂದಿಲ್ಲ, 4 ಗಂಟೆ ಬಸ್ ಬಂದಿಲ್ಲ ಸರ್. ಬರೀ ಇವೆ ಸರ್ ಬಸ್. ತುಮಕೂರು ಕ್ಯೂ ನಿಂತಿರ್ತಾರೆ ಸರ್. ಒಂದು ಬಸ್ಸು ಅರೇಂಜ್ ಮಾಡಿಕೊಡಲ್ಲ ಸರ್ ಅವರು. ಬೇಜಾನ್ ಬಸ್ ನಿಂತಿರ್ತಾರೆ ಸರ್ ಆ ಕಡೆ. ಅದೇ ಮದ್ದೂರು ಮೈಸೂರು ಹೋಗೋ ಬಸ್ಸು ಕ್ಯೂನಲ್ಲಿ ನಿಂತಿರ್ತಾರೆ ಸರ್. ಕುಣಿಗಲ್ದು ಮೈಸೂರು ಹೋಗೋ ಬಸ್ಸು ಕ್ಯೂ ನಿಂತಿರ್ತವೆ. ಅದೇ ನಮ್ಮ ಬಸ್ಸು ಒಂದು ಇರಲ್ಲ ಸರ್. 4 ಗಂಟೆ ಇದಾಯ್ತು ಸರ್. ಬರೀ ಅಲ್ಲಿ ಕ್ಯೂ ನಿಂತಿರ್ತಾರೆ. ಬೇರೆ ತುಮಕೂರು ಬಸ್ ಡಿಪೋದಲ್ಲಿ ಬಸ್ ಇರೋದ್ರೆ ನಂಬಕ್ಕಾಗುತ್ತಾ ಸರ್? ಆ ಡಿಸ್ಟಿಕ್ಗೆ ನಂಬರ್ 1 ಡಿಸ್ಟಿಕಲ್ಲೇ ಬಸ್ ಇಲ್ಲ ಅಂದ್ರೆ ನಿಲ್ಲಿ ಬಸ್ ಇರ್ತವೆ ಸರ್. ಅಲ್ಲಿಂದ ಒಂದು ಬಸ್ ಅರೇಂಜ್ ಮಾಡೋಕ್ಕಾಗಲ್ಲ ಸರ್. ನಿನ್ನೆ 3:45 ಹೋಗಿರೋ ಬಸ್ಸು 5:15ವರೆಗೂ ತುಮಕೂರು ಡಿಪೋದಲ್ಲಿ ಒಂದು ಬಸ್ಸು ಬಿಟ್ಟಿಲ್ಲ ನಮ್ಮ ರೂಟು. ಹೇಗೆ ಬರ್ಬೇಕು ಸರ್? ಸರ್ ಹೆಣ್ಮಕ್ಳು ಇರ್ತಾರೆ ಸರ್. ಹೆಣ್ಮಕ್ಳು 9:00 ಬಂದ್ರೆ ಯಾರು ಏನಂತಾರೆ ಸರ್ ಮನೇಲಿ? ಏನಂತಾರೆ ಸರ್? CS ಪುರದವರು ಇಲ್ಲಿ ಏನಾಗಿದೆ ಅಂದರೆ ಬೆಳಗ್ಗೆಯಿಂದ ನೆನೆಯಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಒಂದೇ ಒಂದು ಮೂಲಭೂತ ಸೌಕರ್ಯಕ್ಕಾಗಿ. ಸ್ಟೂಡೆಂಟ್ಗಳಂದರೆ ಇವ್ರ ಮನೆ ಕೆಲಸಗಾರರು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಎಲ್ಲ ಅಧಿಕಾರಿಗಳು. ದಯವಿಟ್ಟು ಇವ್ರು ಏನು ಮನವಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಗಳು, ಅದನ್ನು ನೀವು ಕಾರ್ಯರೂಪಕ್ಕೆ ತರಬೇಕು. ಸುಮ್ಮನೆ ಅರಕೆ ಉತ್ತರ ಕೊಡಬಾರ್ದು. ಯಾಕೆಂದರೆ ಅವ್ರ ಲೈಫಲ್ಲಿ ನಾವು ಆಟಾಡೋ ಅಧಿಕಾರ ಯಾರಿಗೂ ಇಲ್ಲ. ನಾಳೆ ಕೇಳ್ತಾರೆ, ನಾಳೆ ಕೇಳ್ತಾರೆ. ನಾಳೆ ಇನ್ನೊಂದು ಅನಾಹುತ ಆದರೆ ಇದಕ್ಕೆ ಕಾರಣ ಯಾರು? ಸ್ಟೂಡೆಂಟ್ ಕೂಡ. ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗುತ್ತೆ. ನಮ್ಮ ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ತೀವಿ. ನೀವು ನಾಳಿನ ಸಮಾಜನ ಉತ್ತಮವಾಗಿ ಪಡಿಸ್ಬೇಕು ಅಂದರೆ ವಿದ್ಯಾರ್ಥಿಗಳಿಂದಲೇ. ವಿದ್ಯಾರ್ಥಿಗಳಿಗೆ ಸವಲತ್ತು ಕೊಡಲಿಲ್ಲ ಅಂದರೆ ಇನ್ನೇನು ಮಾಡ್ತೀರಾ ನೀವು? KSRTC ಅಂದ್ರೆ ಏನು? ಅದಕ್ಕೆ ಅರ್ಥ ಅಂತಂದರೆ ಗೊತ್ತಿಲ್ಲ ಅಂದರೆ ಸ್ಟೂಡೆಂಟ್ ಹತ್ರ ಬಿಹೇವಿಯರ್, ನಿಮ್ಮ ನಡವಳಿಕೆ ಕರೆಕ್ಟಾಗಿರಬೇಕು. ಕೇಳ್ತಾ ಇರೋದಷ್ಟೇ. ಅವರು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಮೇಲಧಿಕಾರಿಗಳಿಗೆ ತಿಳಿಸ್ತಾ ಇಲ್ಲ ನಮ್ಗೆ ಇಷ್ಟು ಬಸ್ ಬೇಕು, ಇಷ್ಟು ಇದು ಬೇಕು ಅಂತವ. ಸುಮ್ಮನೆ ಇವ್ರು ಅರಕೆ ಉತ್ತರ ಕೊಡ್ತಾರೆ, ರೆಸಿಗ್ನೇಷನ್ ಇಟ್ಕೊತಾರೆ, ಹೋಗ್ತಾ ಇರ್ತಾರೆ. ನೋಡಿ, ಕೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತೀವಿ. ನಾಳೆ ದಿನ ಏನು ಇವ್ರ ಕಡೆಯಿಂದ ಸ್ಟೂಡೆಂಟ್ ಬಸ್ಸು ನಮಗೆ ಸೌಲಭ್ಯ ಕೊಡಿ ಸ್ವಾಮಿ, ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ವಿದ್ಯಾಭ್ಯಾಸ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೀವು ಅವ್ರ ಬಸ್ ಪಾಸಲ್ಲಿ ದುಡ್ಡು ಇಸ್ಕೊಂಡ್ಬಿಟ್ಟು ಫ್ರೀಯಾಗಿ ಕರ್ಕೊಂಡು ಹೋಗೋ ಥರ ಅವ್ರನ್ನೆಲ್ಲವ ಅನ್ಬಿಹೇವ್ ನಡ್ಕೊಂಡ್ರೆ ಯಾರು ಇದಕ್ಕೆ ಜವಾಬ್ದಾರರು? ಹೋಗ್ತಾರೆ, ಅರ್ಜಿ ಕೊಡ್ತಾರೆ, ಹೋಗ್ತಾರೆ, ಅರ್ಜಿ ಕೊಡ್ತಾರೆ. ಇದೇ ಆಗೋಗ್ಬಿಟ್ಟಿದೆ ಈ ಸ್ಟೂಡೆಂಟ್ಗಳಿಗೆ. ನೋಡಿ, 100 ಮೈಸೂರು ಬಸ್ಗಳು ನಿಂತಿದ್ದಾವೆ. ಸರ್ಕಾರಕ್ಕೆ ಎಷ್ಟು ಲಾಸ್ ಆಗ್ತಾ ಇದೆ? ನಾವು ಮಾಡೋದು ಇಷ್ಟೇ. ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ಇವ್ರ ಪರವಾಗಿ ಮಾತಾಡ್ತಾ ಇದ್ದೀವಿ. ಜನಗಳು ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಗೆ ಅಂದರೆ ಅವರು ಕಷ್ಟಪಟ್ಟು ಮನೆಯಿಂದ ತಗೊಂಡಿದ್ದಾರೆ ಅಮೌಂಟ್ಗಳ್ನ. 100-200 ರೂಪಾಯಿ ಕೂಲಿ ಮಾಡಿ ನನ್ನ ಮಗ ಭವಿಷ್ಯದಲ್ಲಿ ಉತ್ತಮವಾಗಬೇಕು ಅಂತ ಕೊಡ್ತಾ ಇದ್ದಾರೆ. ನೀವು ಇಂಥವು ಮೂಲಭೂತ ಸೌಕರ್ಯಗಳನ್ನೇ ಕೊಡಲ್ಲ ಅಂದರೆ ಮತ್ತೆ ಏನು ಮಾಡಬೇಕು? ಅದೇ ಆಗುತ್ತೆ, ವೈಲೆನ್ಸ್ ಕ್ರಿಯೇಟ್ ಅದೇ ಆಗುತ್ತೆ. ಪ್ರಾಬ್ಲಮ್ ಆಯಿತು ಅಂದರೆ ಅವ್ರ ಮೇಲೆ FIR ಮಾಡ್ತೀರಾ? ಅವರು ಮತ್ತೆ ಅಲಿಬೇಕಾ? ಬೇಡ. ಇದು ರಿಕ್ವೆಸ್ಟ್, ಎಲ್ಲರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಿಂದ ನಾವು ಅರ್ಜಿ ಕೊಟ್ಟಿದ್ದೀವಿ ಆಲ್ರೆಡಿ. ಈಗ ನಿಮ್ಮ ಡಿಪೋದವ್ರಿಗೆ ನಿಮಗೆ ಗೊತ್ತು, ಲೈವ್ ಮಾಡಿದ್ದೀರಾ. ಇದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ಬೇಕಾಗಿ ಇಲ್ಲಿನ ಎಷ್ಟು ಲಾಸ್ ಇದೆ ಅವ್ರವ್ರ ಸಮಸ್ಯೆಗಳನ್ನ ನೀವು ಇದನ್ನು ಪರಿಗಣಿಸಿ ದಯಮಾಡಿ ಇದಕ್ಕೆ ಏನು ನಿಮ್ಮ ಕಡೆಯಿಂದ ಸೂಕ್ತ ಕ್ರಮ ಐತೆ ಅದನ್ನು ಕೈಗೊಳ್ಳಬೇಕಾಗಿ ನಮ್ಮೆಲ್ಲರ ಮೂಲಕ ಈ ಕಲ್ಲೂರು ಕ್ರಾಸ್ನ ಎಲ್ಲ ಸಂಘ ಸಂಸ್ಥೆಗಳಾಗಲಿ ಯಾವುದೇ ವ್ಯಕ್ತಿಗಳಾಗಲಿ ಅವ್ರ ಮೂಲಕ ನಾವು ನಿಮ್ಮಲ್ಲಿ ಬೇಡ್ಕೊತೀವಿ. ಯಾಕೆಂದರೆ ನೀವು ಬೇಡ್ಕೊಳ್ಳಿಲ್ಲ ಅಂದರೆ ಕೊಡಲ್ಲ. ಇವತ್ತು ನಿಮ್ಮದು ಜವಾಬ್ದಾರಿನೇ ಇಲ್ದಂಗೆ ನಡ್ಕೊತಾ ಇದ್ದೀರಾ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಇದು ಕರ್ನಾಟಕಕ್ಕೆ ಪ್ರಸಾರ ಆಗ್ತಾ ಇದೆ. ನೋಡಿ, ಈ ಮಟ್ಟಕ್ಕೆ ಇಳಿಬೇಡ್ರಿ ದಯಮಾಡಿ. ಎಲ್ಲರೂ ಎತ್ತೆಚ್ಕಳಿ ಅಧಿಕಾರಿಗಳು ದಯಮಾಡಿ. ಎಲ್ಲೆಲ್ಲಿ ಬರುತ್ತೆ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಓದ್ತಾ ಇರ್ತಾರೆ ಅವ್ರನ್ನೆಲ್ಲ ಅತಿ ವಿದ್ಯಾವಂತರನ್ನಾಗಿ ಮಾಡಿ. ನಿಮ್ಮದು ಒಂದು ಸಪೋರ್ಟ್ ಇರಬೇಕು, ಅವ್ರಿಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಸ್ತೆ. ಇರುತ್ತೆ ಅವ್ರೇನು ನೀವು ದುಡ್ಡು ಕೊಡಿ ಅಂತ ಕೇಳ್ತಲ್ಲ, ಕಷ್ಟಪಟ್ಟು ಅವ್ರ ಅಪ್ಪ ಅಮ್ಮದಿರ್ ತಂದ್ಬಿಟ್ಟು ನಿಮ್ಮ ಬಸ್ ಪಾಸು ಫ್ರೀಯಾಗಿ ಕರ್ಕೊಂಡು ಹೋಗೋ ಥರ ಬಸ್ಸಲ್ಲಿ ಅಲ್ಲಿ ನಿಲ್ಸೋದನ್ನ ಅಲ್ಲಿ ನಿಲ್ಲಿಸ್ತೀರಾ, ಅವ್ಯಾಚ ಶಬ್ದಗಳಿಂದ ಬೈತೀರಾ ನಿರ್ವಾಹಕರು. ಯಾಕೆ? ಯಾರೋ ಒಬ್ಬ ನಿರ್ವಾಹಕ ಮಾಡೋದ್ರಿಂದ ಎಲ್ಲ ಸಂಸ್ಥೆಗೂ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು
ದಯವಿಟ್ಟು ಹೇಳ್ತೀವಿ ಕೇಳಿ, ನಿಮ್ಮ ಮಾಹಿತಿ ಸುದ್ದಿ ಮಾಧ್ಯಮದ ಮುಖಾಂತರ, ಯಾಕೆಂದ್ರೆ ಅವರು ಶಾಂತಿಯುತವಾಗಿ ನಡೆಸಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಶಿಸ್ತು, ಈ ಶಿಸ್ತನ್ನ ಅಪಪ್ರಚಾರ ಮಾಡಬೇಡಿ. ದಯಮಾಡಿ ಅವ್ರಿಗೆ ಏನು ಕೊಡ್ಬೇಕು ಸೌಲಭ್ಯ ಕೊಡಿ, ನೀವು ಫ್ರೀಯಾಗಿ ಕೊಡಬೇಡಿ. ಅವ್ರು ಕೊಟ್ಟಿರೋ ಪಾಸಿನ ದುಡ್ಡಿಗೆ ಕೊಡಿ, ಬೇಡವೇ ಬೇಡ ಅವ್ರಿಗೆ. ನಿಮ್ಮ ಮನೆಯದು ಏನೂ ಬೇಡ. ಅಧಿಕಾರಿಗಳಿಗೆ ದಯವಿಟ್ಟು ಕ್ಲಿಯರಾಗಿ ಮಾಡಿಕೊಡಿ. ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ನಾಳೆಯಿಂದ ಬಸ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಏನೇ ಸಮಸ್ಯೆ ಇದ್ದರೂ ಅವರೇ ಜವಾಬ್ದಾರಾಗಿರ್ತಾರೆ ಹೊರತು ಈ ಸ್ಟೂಡೆಂಟ್ಗಳು ಯಾರೂ ಜವಾಬ್ದಾರಾಗಿರಲ್ಲ. ಒಬ್ಬೊಬ್ಬ ವ್ಯಕ್ತಿಗಳು ಇವತ್ತು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂದರೆ ಅದು ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಮ್ಮ ಮೂಲಕ ಆಗಬೇಕಂದ್ರೆ ಆಗಲಿ, ಇಲ್ಲಾಂದರೆ ಇದಕ್ಕಿಂತ ಉಗ್ರ ಹೋರಾಟ ಈ ವಿದ್ಯಾರ್ಥಿಗಳು ಮಾಡ್ತಾರೆ. ಮುಂದಿನಕ್ಕೆ ಆಸ್ಪದ ಕೊಡಬೇಡಿ ದಯಮಾಡಿ. ಹೌದು ನೀವು ಮಾಡೋದು ನಮಗೆ ಗೊತ್ತು. ನೀವೇನು ಮಾಡಿದ್ರಿ ಇದೇ ಥರ ಆಗಿತ್ತು, ಫಸ್ಟು ಅದೇ ಥರ ಆಗಿತ್ತು, 15 ದಿನ ಬಿಟ್ಟು ಹೋಗಿ ಮೇಡಮ್ ಅಷ್ಟೇ ಮೇಡಮ್. ಹೋಗಿ ಮಗಿನ ಬಸ್ಸಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅದು ಮಾಡೋಣ ಅಂದರೆ ಹೇಳ್ತಾರೆ 50 ಜನಕ್ಕೆ ಸಿಗ್ತಾರಿಲ್ಲ. ಆಮೇಲೆ ಪಾಸ್ ಇಷ್ಟು ಬಸ್ ಇಲ್ಲ, ಇಷ್ಟು ಬಸ್ ಖಾಲಿ ಮಾಡ್ತಾರೆ, ಇಷ್ಟು ಬಸ್ ಅದೇ ಟೈಮ್ ಬಸ್ಸಲ್ಲಿ ನಾನು ಕೂಡ 4 ಏ